ಕದ್ರಿ ಬಳಿ ಗೋಮಾಂಸ ಸಾಗಾಟ ಮಾಡ್ತಾ ಇದ್ದ ರಿಕ್ಷಾ ಟೆಂಪೋ ಒಂದನ್ನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಿಲ್ಲಿಸಿ ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ಟೆಂಪೋದಲ್ಲಿ ಸಾಗಾಟ ಮಾಡ್ತಾ ಇರುವ ಗೋಮಾಂಸಕ್ಕೆ ಬಿಲ್ ಇದು ಅಧಿಕೃತ ಅಂತ ಚಾಲಕ ಹೇಳಿಕೊಂಡಿದ್ದಾನೆ. ಆದರೆ ಚಾಲಕನನ್ನ ತೀವ್ರ ವಿಚಾರಣೆ ನಡೆಸಿದ ಕಾರ್ಯಕರ್ತರು ಮಂಡಿಯೇ ಇಲ್ಲದೆ ಬಿಲ್ನಲ್ಲಿ ಎಲ್ಲಿಂದ ಗೋಮಾಂಸ ಬರಲು ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಕುದ್ರೋಳಿಯ ಮುಸ್ತಾನ್ ಎಂಬಾತ ನೀಡಿದ ಗೋಮಾಂಸವಾಗಿದ್ದು ಸಾಗಾಟಕ್ಕೆ ಅಧಿಕೃತ ಬಿಲ್ ನೀಡಿರುವುದಾಗಿ ಚಾಲಕ ಸ್ಪಷ್ಟನೆ ನೀಡಿದ್ದಾರೆ. ಟೆಂಪೋದಲ್ಲಿ 2 ಗೋವುಗಳ ಮಾಂಸವನ್ನ ಹೋಟೆಲ್ಗಳಿಗೆ ಪೂರೈಕೆ ಮಾಡ್ತಾ ಇರುವುದಾಗಿ ಆತ ಹೇಳಿದ್ದಾನೆ. ಇದು ಹಿಂದೂ ಸಂಘಟನೆಗಳ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದ್ದು ಮಂಗಳೂರಿನಲ್ಲಿ ಮಂಡಿ ಬಂದ್ ಆಗಿದ್ರೂ ಅಕ್ರಮವಾಗಿ ಗೋವಧೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದೆ. ಟೆಂಪೋದಲ್ಲಿ ಸುಮಾರು 125 ಕೆಜಿಗಳಷ್ಟು ಗೋಮಾಂಸ ಪತ್ತೆಯಾಗಿದ್ದು ಸ್ಥಳಕ್ಕೆ ಆಗಮಿಸಿದ ಕದ್ರಿ ಪೊಲೀಸರು ಟೆಂಪೋ ಸಹಿತ ಚಾಲಕ ಹಾಗೂ ಮತ್ತೋರ್ವನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇದರ ಪ್ರಮುಖ ಆರೋಪಿ ಕುದ್ರೋಳಿಯ ಮುಸ್ತಾನ್ ಎಂಬಾತನ ವಿರುದ್ಧ ಪೊಲೀಸರು ಕ್ರಮ ಜರುಗಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಫೆಲ್ ಒತ್ತಾಯಿಸಿದ್ದಾರೆ. ಇದು ಗಾಡಿ ಉಪಾಳಿ ಹೋಗ್ಬಿಡ ಬೊಕೇಜಿನ ಇದು ಇನ್ಸುಲೇಟರ್ ಗಾಡಿ ಬರ್ಪಿನ నేను పెద్దದ మాసాను అందు కుదురోళ్ళు ఓళ్ళు అది బుదరింజాయన ముస్తాక్ అయితే డీలరా అందు ఆయన మీద బిల్లు అంట మండి బందండ ఆయన డీలర్ అనుకునే ఎంత ತೊಂದರೆ ಸೆಟ್ಟಿಂಗ್ ಫುಲ್ ಬಿಲ್ ಸೆಟ್ಟಿಂಗ್ ಅಂದು ಬಿಲ್ ಸೆಟ್ಟಿಂಗ್ ಆತ ಮುರಳಿ ರೈಡ್ ಆತಿಗ ಬೊಕುಂದಿಂಚ ಬರ್ತದೆ ಮಾಸ ಅಂದು ಬಿಲ್ ಎಂಚ ಬರ್ಪುಂಡಿಯ ಮಂಡಿ ಬಂದಣ್ಣ ಪ್ರೈವೇಟ್ಗೆ ಎಂಚ ಕಡುಪುರುವೆ ಫುಲ್ ಸ್ಟಾಲ್ಗೆ ಎಂಚ ಕಡುಪುರು ಗಣಪುಣ್ಣ ಮಾತೆರೆಗಲ್ಲ ಬಿಲ್ ಬಿಲ್ ಓನ್ ಬಿಲ್ ಎಂಚಿ ಬಿಲ್ ಬೆತ್ತದ ಮಾಸ ಬಿಲ್ ಎಂಚಿನ ಇತ್ತೆ ಇನ್ನ ಗಾಡಿ ಬೆತ್ತದ ಮಾಸ ಉಂಟು ಲಡ್ಡು ಬೆತ್ತದ ಮಾಸ